भक्ति का हमें परमात्मा देना, दया करना हमारी आत्मा में शुद्धता देना। हमारे ध्यान में आओ प्रभु, आंखों में बस जाओ, अंधेरे दिल में आकर के परम ज्योति जगा देना। बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना। हमारा कर्म हो सेवा, हमारा धर्म हो सेवा, सदा ईमान हो सेवा, व सेवक चर बना देना। वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना। दया कर दान भक्ति का हमें परमात्मा देना, दया करना हमारी आत्मा में शुद्धता दे। ಸುಂದರವಾದಂತಹ ಮತ್ತು ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯಕ್ರಮ. ಭಾರತ ಸ್ಕೌಟ್ ಸ್ಥಳೀಯ ಸಂಸ್ಥೆಗಳು, ಉಳ್ಳಾಲ ವಲಯ ಮತ್ತು ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇದರ ಆಶ್ರಯದಲ್ಲಿ ಇದೀಗ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದ್ದ ಹಾಗೆ ಈ ಒಂದು ಸಂಸ್ಥೆ ಮುಖ್ಯವಾಗಿ ಕೆಲವೊಂದು ವಿದೇಶದಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆಗಳು, ಮುಖ್ಯವಾಗಿ ರಾಟರಿ, ಲಯನ್ಸ್, ಜೇಸಿಸ್, ರೆಡ್ ಕ್ರಾಸ್, ಜೈನ್ ಮಿಲನ್, ಅದೇ ರೀತಿಯಲ್ಲಿ ಸ್ಕೌಟ್ ಗೈಡ್ ಎನ್ನುವಂತಹ ಸಂಸ್ಥೆಯು ಕೂಡ ಹಾಗೆ ಇದೆಲ್ಲ ವಿದೇಶದಲ್ಲಿ ಹುಟ್ಟಿಕೊಂಡ್ರು ಕೂಡ ನಮ್ಮ ದೇಶದಲ್ಲಿ ಇದು ಈಗ ಬಹಳ ಒಳ್ಳೆಯ ಕೆಲಸವನ್ನು, ಸೇವಾ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿಯೂ ಕೂಡ ಈ ಸ್ಕೌಟ್ ಗೈಡ್ ಎನ್ನುವಂಥದ್ದು ಬಹಳ ಅತ್ಯುತ್ತಮವಾದಂತಹ ಸಂಸ್ಥೆ. ಯಾಕೆ ಅಂತಂದ್ರೆ ಸಣ್ಣ ಪ್ರಾಯದವರನ್ನು, ಯುವಕರನ್ನು ಒಂದು ಸಮಾಜದ ಒಂದು ಉಪಯುಕ್ತ ಪ್ರಜೆಯನ್ನಾಗಿಸುವಂತ ಒಂದು ಒಳ್ಳೆಯ ಸಂಸ್ಥೆ. ಇಲ್ಲಿ ಶಿಸ್ತಿದೆ, ಧೈರ್ಯ ಎನ್ನುವಂಥದ್ದಿದೆ, ತಾಳ್ಮೆ ಇದೆ, ಸಮಯ ಪ್ರಜ್ಞೆ ಇದೆ. ಅದೇ ರೀತಿಯಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸ್ತಕ್ಕಂತಹ ಒಂದು ಚಟುವಟಿಕೆಗಳಿದೆ. ದೇಶಭಕ್ತಿಯನ್ನು ಮೂಡಿಸ್ತಕ್ಕಂಥ ಚಟುವಟಿಕೆಗಳಿದೆ. ಈ ರೀತಿಯಲ್ಲಿ ಸಾಹಸ ಮನೋವೃತ್ತಿಯನ್ನು ಬೆಳೆಸ್ತಕ್ಕಂಥದ್ದಿದೆ. ಇದೆ ಒಳ್ಳೊಳ್ಳೆ ಗುಣಗಳನ್ನ ಬೆಳೆಸ್ತಕ್ಕಂಥ, ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಒಂದು ಅತ್ಯುತ್ತಮವಾದ ಸಂಸ್ಥೆಯೇ ಸ್ಕೌಟ್ ಅಂಡ್ ಗೈಡ್. ಅಂತಹ ಸಂಸ್ಥೆಯಲ್ಲಿ ಇರುವುದೇ ನಮಗೆಲ್ಲ ಒಂದು ಹೆಮ್ಮೆ ಮತ್ತೊಂದು ಅಭಿಮಾನದ ವಿಚಾರ ಅಂತ ನಾನು ಹೇಳಿಕೊಂಡು, ಈ ರೀತಿಯ ಒಂದು ಈ ಸಂಸ್ಥೆ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇಂದು ಈ ದಿವಸ ಅದು ಒಂದು ಹಳ್ಳಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂತಹ, ಅಂದ್ರೆ ನಮ್ಮ ಕೃಷಿ ಸಂಸ್ಕೃತಿ, ಅದು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತ ಒಂದು ಬದುಕಿನ ಒಂದು ಕಲೆ, ಅದನ್ನ ಉಳಿಸಬೇಕು, ಬೆಳೆಸಬೇಕು. ಅದರ ಜೊತೆಗೆ ಕ್ರೀಡೆಗಳನ್ನ ನಾವು ಉಳಿಸಬೇಕು, ಬೆಳೆಸಬೇಕು. ಸಾಂಸ್ಕೃತಿಕವಾದಂತಹ ಚಟುವಟಿಕೆಗಳನ್ನು ನಾವು ಕೂಡ ಅದನ್ನು ಕೂಡ ರಕ್ಷಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಸದುದ್ದೇಶದಿಂದ ಈ ಒಂದು ಪರಂಡೆ ಎನ್ನುವಂತಹ ಈ ಜಾಗದಲ್ಲಿ ಈ ಸಂಸ್ಥೆಗಳು ಇಂಥ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಕ್ರೀಡೋತ್ಸವ, ಮತ್ತೊಂದು ಕಡೆಯಲ್ಲಿ ವನ ಮಹೋತ್ಸವ, ಇನ್ನೊಂದು ಕಡೆಯಲ್ಲಿ ಆಹಾರೋತ್ಸವ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾದಂತಹ ಈ ಮುಂಗಾರು ಮಳೆಯ ಭತ್ತದ ನಾಟಿಯನ್ನು ಮಾಡ್ತಕ್ಕಂತಹ ಕಾರ್ಯಕ್ರಮ, ಇಲ್ಲಿ ವೈವಿಧ್ಯವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದರ ಉದ್ಘಾಟನೆ ಮಾಡಬೇಕು ಅಂತ ನಾವು ಈಗಿನ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ PS ಎಡಪಡಿತಾಯರನ್ನು ನಾವು ವಿನಂತಿಸಿಕೊಂಡೆವು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ವ್ಯಕ್ತಿಯೇ ಅವರು. ಇಲ್ಲಿ ಅವರೊಂದು ಹಳ್ಳಿಯ ಸಂಸ್ಕೃತಿಯಲ್ಲಿ, ಕೃಷಿ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದಂತ ಒಬ್ಬ ವ್ಯಕ್ತಿ. ಮಾತ್ರ ಅಲ್ಲದೆ ಒಳ್ಳೆಯ ಒಂದು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದವರು. ಇದೀಗ ಅವರು M.Com PhD ಪದವಿಯನ್ನು ಪಡೆದಿದ್ರು ಕೂಡ ಗೋಲ್ಡ್ ಮೆಡಲಿಸ್ಟ್ ಅವರು. ಮಾತ್ರ ಅಲ್ಲದೆ ನಿನ್ನೆ ತಾನೇ ಅವರಿಗೊಂದು ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಒಂದು ಸಮ್ಮುಖದಲ್ಲಿ ಬಹಳಷ್ಟು ಜನಗಳಲ್ಲಿ ಸೇರಿದ್ರು. ಅವರು ಮಾಡಿಕೊಂಡು ಬಂದಂತಹ ಏನು ಜೀವನ ಸಾಧನೆಗಳಿದೆ ಅದಕ್ಕೆ ಒಂದು ಫಲಪ್ರದವಾಗಿ
ಅವರೀಗ ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕುಲಪತಿಗಳಾಗಿ ಈಗ ನೇಮಕಗೊಂಡಿದ್ದಾರೆ. ಕುಲಪತಿಗಳು ಅಂತಂದ್ರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ರಾಜ ಇದ್ದ ಹಾಗೆ. ಮಾತ್ರ ಅಲ್ಲದೆ ಅವರಿಗೆ ನಿಜವಾಗಿ ಅವರೊಂದು ಕ್ಯಾಬಿನೆಟ್ ದರ್ಜೆಯ ಒಬ್ಬ ವ್ಯಕ್ತಿ. ಈಗ ಅಷ್ಟು ಗೌರವಾನ್ವಿತ ವ್ಯಕ್ತಿ, PSC ಬಡಿತಾ ಇದ್ರು. ಆದ್ರೂ ಕೂಡ ಯಾರೇ ಆಗಿರಲಿ ಅತ್ಯಂತ ಸರಳ ಸಜ್ಜನಿಕೆಯ ಒಬ್ಬ ಸಾಕಾರ ಮೂರ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಆ ಸ್ಥಾನ ಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದ ಹಾಗೆ ಅವರು ಈ ಮುಂದಿನ ದಿನಗಳಲ್ಲಿ ಇನ್ನು 9ನೇ ಕುಲಪತಿಯಾಗಿ ಈಗ ಆಯ್ಕೆಗೊಂಡಿದ್ದಾರೆ. ಅವರ ಮುಂದಿನ ದಿನಗಳು ಮಂಗಳೂರು ವಿಶ್ವವಿದ್ಯಾಲಯವನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೊಂದು ಒಳ್ಳೆ ಹೆಸರು ಬರುವಂತಹ ಕಾರ್ಯಸಾಧನೆಯನ್ನು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸಿ ಅವರನ್ನು ಭಾರತ ಸ್ಕೌಟ್ ಗೈಡ್ ಎನ್ನುವಂತಹ ಈ ಸಂಸ್ಥೆಯ ಪರವಾಗಿ ಮತ್ತು ಈ ಊರಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति ಶಾಂತಿ ಶಾಂತಿ. ಖುಷಿ ಕೊಟ್ಟಿದೆ. ಅವರ ಗೌರವವನ್ನು ಈಗ ರಾಷ್ಟ್ರ ಮಟ್ಟ ವ್ಯಾಪ್ತಿಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಮುಂದಕ್ಕೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಗುರುತಿಸಿಕೊಳ್ಳಲಿಕ್ಕಿದೆ. ಆ ನೆಲೆಯಲ್ಲಿ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸಿದಂಥ VC ಅವರು ಕುಲಪತಿಗಳು ಈಗ ಉದ್ಘಾಟನಾ ಭಾಷಣ ಮಾಡಬೇಕು ಅಂತೇಳಿ. ನನ್ನ ಒಂದು ಕನಸು ಏನು ಅಂತ ಹೇಳಿದ್ರೆ, ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಹಳ್ಳಿಗಳಿಗೆ ಕೊಂಡೊಯ್ಯಬೇಕು ಅಂತ. ಮಂಗಳೂರು ವಿಶ್ವವಿದ್ಯಾಲಯ ಹಳ್ಳಿಗಳಿಗೆ ಕೊಂಡೋಗೋದು ಅಂತ ಹೇಳಿದರೆ, ಇಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲವು ಮನಸ್ಸುಗಳಿವೆ, ಹಳ್ಳಿಯಲ್ಲಿ ಕೂಡ ಕೆಲವು ಮನಸ್ಸುಗಳಿವೆ. ಈ ಮನಸ್ಸುಗಳು ಒಂದಾಗಬೇಕು. ಆಗ ಹಳ್ಳಿಗಳಲ್ಲಿದ್ದವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಂಗಳೂರು ವಿಶ್ವವಿದ್ಯಾನಿಲಯ ನಮ್ಮ ವಿಶ್ವವಿದ್ಯಾನಿಲಯ ಅಂತ ಆಗತ್ತೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಇಲ್ಲಿ ಒಂದು 5-6 ಹಳ್ಳಿಗಳನ್ನು ನಾವು ದತ್ತು ಸ್ವೀಕರಿಸಬೇಕು ಅಂತ ಒಂದು ಸಣ್ಣ ಮಟ್ಟದ ತೀರ್ಮಾನ ಕೈಗೊಂಡಿದ್ದೇವೆ. ಆದರೆ ಈ ದತ್ತು ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಆ ಹಳ್ಳಿಗಳು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಮಧ್ಯದಲ್ಲಿರುವಂಥ ಒಂದು ಸಂಪರ್ಕದ ಮೂಲಕ, ಒಂದು ಸಂವಹನದ ಮೂಲಕ ನಾವು ನಿರ್ಧರಿಸ್ತೇವೆ. ಒಟ್ಟು ಹಳ್ಳಿಗಳ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಸಮರ್ಪಕವಾಗಿ, ಸೂಕ್ತವಾಗಿ, ಕ್ಲಪ್ತವಾಗಿ, ಸಮಯೋಚಿತವಾಗಿ ಸ್ಪಂದಿಸಬೇಕು ಅಂತ ಹೇಳುವಂಥದ್ದು ನನ್ನ ಆಶಯ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಈಗ ಹೇಳಿದಾಗೆ ಕರಂಡೆ ಅಂತ ಹೇಳುವ ಈ ಹಳ್ಳಿಯಲ್ಲಿ ಇಂಥ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಈ ವಲಯದಲ್ಲಿ ಕೆಲಸ ಮಾಡುವಾಗ ನಮ್ಮೆಲ್ಲರ ಶಕ್ತಿ ಸನ್ಮಾನ್ಯ MG ಮೋಹನ್ ಅವರು ಸರಳ ವ್ಯಕ್ತಿ ಮಾತ್ರ ಅಲ್ಲ, ಸೇವಾ ಮನೋಭಾವವನ್ನು ಹೊಂದಿಕೊಂಡಿರುವವರು, ಸಮಾಜಮುಖಿಯಾಗಿ ಚಿಂತನೆ ಮಾಡುವವರು, ಮತ್ತೆ ಏನಾದರೂ ನಾವು ಸಮಾಜಕ್ಕೆ ಕೊಡುಗೆ ಕೊಡಬೇಕಂತ ಹೇಳುವಂಥ ಒಂದು ಮನೋಭಾವವನ್ನು ಹೊಂದಿರುವವರು. ಅವರು ಇದರ ಒಂದು ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಹಾಗೆ ವೇದಿಕೆಯಲ್ಲಿರುವವರೆಲ್ಲ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಸನ್ಮಾನ್ಯ ರವೀಂದ್ರನಾಥ್ ಶೆಟ್ಟಿ ಉಳಿದೊಟ್ಟು ಅವರಿದ್ದಾರೆ, ಭುಜಂಗ ಶೆಟ್ಟಿ ಅವರಿದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿ MG ಕಜೆ ಅವರಿದ್ದಾರೆ. ಇವರೆಲ್ಲ ಒಂದು ಕಡೆ ಸೇರಿ ಒಂದೇ ಮನಸ್ಸಿನಲ್ಲಿ ಒಂದೇ ಶಕ್ತಿಯಾಗಿ ಈ ಶಿಬಿರಕ್ಕೆ ಒಂದು ಸ್ಫೂರ್ತಿ ಕೊಡ್ತಾರೆ. ಶಿಬಿರಾರ್ಥಿಗಳೆಲ್ಲ ಒಂದು ಒಳ್ಳೆಯ ಮನಸ್ಸಿನ ಎಳೆಯ ವಯಸ್ಸಿನವರು. ಈಗಾಗಲೇ ಈ ಒಂದು ಸಂಸ್ಥೆ ನಡೆಸುವ ಕಾರ್ಯಕ್ರಮಗಳ ಮೂಲಕ ಎಳೆಯ ವಯಸ್ಸಿನ ಮಕ್ಕಳಲ್ಲಿ ಒಂದು ಶಿಸ್ತು, ಬದ್ಧತೆ, ಪ್ರಾಮಾಣಿಕತೆ, ಒಂದು ಸೇವಾ ಮನೋಭಾವ, ರಾಷ್ಟ್ರೀಯತೆಯ ಒಂದು ಮನೋಭಾವ, ಹಾಗೆ ನಾವೇನು ಮಾಡಿದ ಸಾಲದು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉನ್ನತ ಮಟ್ಟದ ಒಂದು ಮನಸ್ಸನ್ನು ಸೃಷ್ಟಿಸುವಂಥದ್ದು, ಪೋಷಿಸುವಂಥದ್ದು
ಮತ್ತೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಈ ಶಿಬಿರ ಖಂಡಿತ ಈ ಎಳೆಯ ಮನಸ್ಸಿನ ಮಕ್ಕಳಲ್ಲಿ ಬಹಳ ಗುರುತರವಾದಂತಹ ಪರಿಣಾಮವನ್ನು ಬೀರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಯಾವುದೇ ಒಂದು ಮನೋಭಾವವನ್ನು ಸೃಷ್ಟಿಸಬೇಕಾದ್ರೆ, ವ್ಯಕ್ತಿತ್ವ ವಿಕಸನವನ್ನು ಮಾಡಬೇಕಾದ್ರೆ ಅದು ಎಳೆಯ ವಯಸ್ಸಿನಿಂದಲೇ ಆಗಬೇಕು. ಯಾಕೆಂದ್ರೆ ನಾವು ಹೇಳ್ತೇವೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳುವಂಥದ್ದು. ಇವತ್ತು ನೋಡಿ, ನಾನು ಒಂದು ಕೆಳ ಮಧ್ಯಮ ವರ್ಗದ ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬಹಳ ಕಷ್ಟಪಟ್ಟು ನನ್ನ ಜೀವನ ಪದ್ಧತಿಯನ್ನು ನಾನೇ ರೂಪಿಸಿಕೊಂಡು ನಮ್ಮ ಮೌಲ್ಯಗಳನ್ನು, ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ, ಇದನ್ನೆಲ್ಲ ಸನಾತನ ಧರ್ಮವನ್ನು ನನ್ನ ಬೆನ್ನೆಲುಬಾಗಿ ಇಟ್ಟುಕೊಂಡು ನನಗೆ ಮಾರ್ಗದರ್ಶನ ನೀಡಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ನಾನು ಒಂದು ಎಳೆಯ ಮಕ್ಕಳಿಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ, ಜೀವನದಲ್ಲಿ ಕಷ್ಟಪಡದೆ ಯಾವುದೂ ಬರುವುದಿಲ್ಲ. ಒಂದು ವೇಳೆ ಕಷ್ಟಪಡದೆ ತನ್ನಷ್ಟಕ್ಕೆ ತಾನು ಬಂದರೆ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಕಷ್ಟಪಟ್ಟು ಏನಾದರೂ ನಾವು ಸಾಧನೆ ಮಾಡಿದರೆ ಅದರ ಸಂತೋಷ ನಮಗೆ ಬಹಳ ಆಗುತ್ತೆ. ಇನ್ನೊಬ್ಬರು ಹೊಗಳಬೇಕು ಅಂತಿಲ್ಲ, ಯಾರು ಹೊಗಳೋ ಮೊದಲು ನಮಗೆ ನಾವು ಕಾಣಬೇಕು, ನಾನು ಏನು ಮಾಡಿದ್ದೇನೋ ಸರಿಯಾಗಿ ಮಾಡಿದ್ದೇನೆ, ದೇವರು ಮೆಚ್ಚುವಂಥ ಕೆಲಸ ಮಾಡಿದ್ದೇನೆ, ನನ್ನ ಗುರು ಹಿರಿಯರು ತಂದೆ ತಾಯಂದಿರು ಖುಷಿ ಪಡುವಂಥ ಕೆಲಸ ಮಾಡಿದ್ದೇನೆ. ಈಗಾಗಲೇ ಇಲ್ಲಿ ಬರೆದಿದ್ದಾರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ಹೇಳುವಂಥದ್ದು, ಗೌರವಿಸಬೇಕು ಅಂತ ಹೇಳುವಂಥದ್ದು ಧರ್ಮೋಪದೇಶದಲ್ಲಿದೆ ಅದು. ಸೊ ಇದು ಎಳೆಯ ಮನಸ್ಸಿನ ಮಕ್ಕಳಲ್ಲಿ ಈ ಒಂದು ಪ್ರೇರಣೆ ರೂಪುಗೊಳ್ಳಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಹಳ ಒಂದು ಗುರುತರವಾದಂಥ ಒಂದು ವ್ಯಕ್ತಿತ್ವ ವಿಕಸನ ಮಾಡುತ್ತೆ, ಅವರಿಗೆ ಪ್ರೇರೇಪಣೆ ಕೊಡುತ್ತೆ. ಮತ್ತೆ ಅವರ ಸ್ವಂತ ಅನುಭವ ಎಲ್ಲಿದೆ ಅಲ್ಲ, ಅದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ನಾವೇನು ಅದರಲ್ಲಿ ಪಾಲ್ಗೊಂಡು ಈ ಭಾಗವಹಿಸುವಿಕೆ ಮೂಲಕ, ಒಳಗೊಳ್ಳುವಿಕೆ ಮೂಲಕ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಹೌದು ಇದು ಭಾಷಣ ಮಾತ್ರ ಅಲ್ಲ, ನಾವು ಪ್ರತಿ ನಿಮಿಷ ಇಲ್ಲಿ ಕಳಿತೇವಲ್ಲ, ಅದು ಪ್ರತಿ ನಿಮಿಷದಲ್ಲಿ ನೂರಾರು ಅನುಭವಗಳನ್ನು ಕೊಡುತ್ತೆ. ಅದರಿಂದ ನಮ್ಮ ಜೀವನ ರೂಪಿಸಿಕೊಳ್ಳಿಕ್ಕಾಗತ್ತೆ. ಆದ ಕಾರಣ ನಾನು ಕೂಡ ಹಳ್ಳಿಯಲ್ಲಿ ಬೆಳೆದು ಬಂದವ. ಹಳ್ಳಿ ಅಥವಾ ನನ್ನ ಬಡತನ ನನಗೆಲ್ಲಿಗೂ ಶಾಪ ಆಗಲಿಲ್ಲ, ವರ ಆಗಿದೆ. ಇವತ್ತು ನಾನು ಬಡವರ ಕಷ್ಟ, ಊರಿನ ಕಷ್ಟ ಅಥವಾ ಒಂದು ಕೃಷಿಕರ ಕಷ್ಟ ಏನಂತ ಅರ್ಥ ಮಾಡಬೇಕಾದ್ರೆ, ನಾನೇ ಕೃಷಿಕನಾಗಿ ದುಡಿದವ. ಆದ ಕಾರಣ ಕೂಡಲೇ ನಾನು ಸ್ಪಂದಿಸ್ಲಿಕ್ಕಾಗತ್ತೆ, ನನ್ನನ್ನು ಕನೆಕ್ಟ್ ಮಾಡಿಕೊಳ್ಳಿಕ್ಕಾಗತ್ತೆ, ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ನೋಡಿ, ನೇಜಿ ನೆಡುವ ಕಾರ್ಯಕ್ರಮ ಬಹಳ ಸಾಂಕೇತಿಕವಾಗಿ ಇಲ್ಲಿ ನಡೆಯಿತು. ನಾನು 7-8ನೇ ಕ್ಲಾಸಲ್ಲಿರುವಾಗ ರಜೆಯಲ್ಲಿ ಹೋಗಿ ನಾನು ನೇಜಿ ತೆಗೆದದ್ದುಂಟು, ನೆಟ್ಟಿದ್ದುಂಟು, ಸುತ್ತು ಕಟ್ಟ ಮಾಡಿ ಎಲ್ಲ ಹಾಕಿಕೊಂಡು ಬಂದುಂಟು ತಂದೆಯ ಜೊತೆಗೆ. ಕೊಟ್ಟಿಗೆ ಗೊಬ್ಬರ ತೆಗೆದದ್ದುಂಟು, ನಾನೇ ತಲೆ ಎತ್ತಿಕೊಂಡು ಹೋದದ್ದುಂಟು. ಆಮೇಲೆ ಪುಣಿ ಕೆತ್ತುವುದು, ಪುಣಿ ತಟ್ಟುವುದು ಅಂತ ಹೇಳ್ತಾರೆ, ಸುಗ್ಗಿ ತಿಂಗಳಲ್ಲಿ ನಾವು ಮಾಡುವಂಥದ್ದು. ಅದು ಮಾಡಿದ್ದೇವೆ ನಾವು, ಹಾರ ಹಿಡ್ಕೊಂಡು ನಾವು ಮಾಡಿದ್ದೇವೆ. ಸುತ್ತಮುತ್ತ ಕಾಡಿಗೆ ಹೋಗಿ ಎಲ್ಲ ಚಿಕ್ಕ ಚಿಕ್ಕ ಇದೆಲ್ಲ ಮರದ ತುಂಡುಗಳೆಲ್ಲ ಅದನ್ನು ತಂದು ನಮಗೆ ಕಟ್ಟಿಗೆ ಒಲೆಯಾಗಿ ಅದೆಲ್ಲ ಮಾಡಿದ್ದೇವೆ ಅಂತಾರೆ. ನಾನು ಹಳ್ಳಿಯ ಜೀವನವನ್ನು ಇವತ್ತು ಕೂಡ ಆನಂದಿಸ್ತೇನೆ, ವಿಷಯ ಗೊತ್ತಿದೆ. ಆದರೆ ಇವತ್ತು ಪಟ್ಟಣದಲ್ಲಿರುವಂಥ ಮಕ್ಕಳಿಗೆ ಹಳ್ಳಿ ಅಂತಿರೇನು ಗೊತ್ತಿಲ್ಲ, ಗ್ರಾಮ ವಾಸ್ತವ್ಯ ಅಂತಿರೇನು ಗೊತ್ತಿಲ್ಲ. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಏನಂತ ಹೇಳಿದ್ರೆ, ಗ್ರಾಮ ಅಂತ ಹೇಳುವಂಥದ್ದು ಯಾರಿಗೂ ಮೇಲೆ ಕೆಳಗೆ ಇಲ್ಲ, ಪ್ರತಿಯೊಬ್ಬರಿಗೆ ಇರುವಂಥದ್ದು. ಅದು ಪುಸ್ತಕದಲ್ಲಿ ಓದಿ ಬರುವಂಥದ್ದಲ್ಲ, ಸ್ವಂತ ಹೋಗಿ ಅಲ್ಲಿ ಬದುಕು ನೋಡಬೇಕು, ಹೇಗೆ ಜೀವನ ಪದ್ಧತಿ ಹೇಗುಂಟು, ಅವರ ಕಷ್ಟ ಕರ್ಪಣೆ ಏನುಂಟು ನಾವು ಸ್ವತಃ ಅನುಭವಿಸಿದ್ರೆ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಮನೋಭಾವ ನಾವು ಬೆಳೆಸಿಕೊಳ್ಳಿಕ್ಕಾಗತ್ತೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಶ್ಲಾಘನೀಯ. ಅದಕ್ಕೆ ಪ್ರತಿಯೊಬ್ಬರು ಮೇಲು ಕೀಳಿಲ್ಲದೆ, ಜಾತಿ ಧರ್ಮ ಮತ ಭೇದವಿಲ್ಲದೆ ನಾವು ಪಾಲ್ಗೊಳ್ಳುವಂಥ ಈ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಉಂಟಲ್ಲ, ಇದೊಂದು ಸಮಾಜಮುಖಿಯಾಗಿ ಚಿಂತನೆ ಮಾಡ್ತದೆ. ಮತ್ತೆ ಈ ರೀತಿಯ ಒಂದು ಶಿಬಿರಾರ್ಥಿಗಳಿಗೆ ವಿಶಿಷ್ಟವಾದ ಶಕ್ತಿಯನ್ನು ಕೊಡುತ್ತೆ. ಇವತ್ತು ನೀವು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. 5 ಆಯಾಮಗಳಲ್ಲಿ ನಾವು ಬೆಳವಣಿಗೆ ಕಾಣಬೇಕು. ಏನು ಅಂತ ಹೇಳಿದ್ರೆ, ಒಂದು ಶಾರೀರಿಕ, ನೀವು ಶಿಬಿರದಲ್ಲಿ ಪಾಲ್ಗೊಳ್ತೀರಿ ಅಂತ ಹೇಳಿದ ಕೂಡಲೇ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಹೇಳ್ತೇವೆ, ಶಾರೀರಿಕ ಒಂದು ಮೈಕಟ್ಟಿದೆ ಅಲ್ಲ ಗಟ್ಟಿಮುಟ್ಟಾಗತ್ತೆ. ಒಂದು ಶಾರೀರಿಕ ಆದರೆ ಸಾಲದು, ಮಾನಸಿಕ. ನಾವು ಮನಸ್ಸು ಅಂತ ಹೇಳುವಂಥದ್ದನ್ನು ಬಹಳ ಕಂಟ್ರೋಲ್ ಇಟ್ಕೊಳ್ಬೇಕು. ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಓ ದೇವರೇ, ನಾನು ಗಾಳಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ವರ್ಣನನ್ನು ಕಂಟ್ರೋಲ್ ಮಾಡಬಹುದು, ನಾನು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ದೇವರೇ, ನನಗೆ ದಯಪಾಲಿಸು, ಶಕ್ತಿಯನ್ನು ಕೊಡು ಹೇಳಿದ್ರೆ, ಅಂತ ಅರ್ಜುನನಿಗೆ ಆ ರೀತಿ
ಒಂದು ಸಂಕಟ ಎದುರಾಯಿತು, ಇಡೀ ಪ್ರಕೃತಿಯ ಗಾಳಿಯನ್ನು ನಿಯಂತ್ರಿಸಬಲ್ಲೆ, ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ. ಸೊ ಇದು ಮಾನಸಿಕ ಶಿಸ್ತನ್ನು ಬರಬೇಕಾದ್ರೆ ಖಾಲಿ ಶಾರೀರಿಕ ಶಿಸ್ತು ಅಥವಾ ಅದರ ಬೆಳವಣಿಗೆ ಅಲ್ಲ, ಮಾನಸಿಕ ಬೆಳವಣಿಗೆ ಕೂಡ ಕುಂಠಿತ ಆಗಬಾರದು. ಈ ಶಿಬಿರ ಅದನ್ನು ಕೂಡ ಮಾಡ್ತದೆ. ಹಾಗೆ ಬೌದ್ಧಿಕ ಬೆಳವಣಿಗೆ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಇಂಗ್ಲಿಷಲ್ಲಿ ಹೇಳ್ತೇವೆ ನಾವು. ಬೌದ್ಧಿಕವಾಗಿ ನನ್ನನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿ ಯೋಚನೆ ಮಾಡಬೇಕು, ಇವತ್ತನ್ನು ಬಿಟ್ಟು ನಾಳೆ ಬಗ್ಗೆ ಯೋಚನೆ ಮಾಡಬೇಕು, ನಾಡಿನ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬೌದ್ಧಿಕ ಬೆಳವಣಿಗೆ ಆಗಬೇಕು, ಬೌದ್ಧಿಕ ಮಟ್ಟವನ್ನು ಉನ್ನತೀಕರಿಸಬೇಕಾಗತ್ತೆ. ಈ ಶಿಬಿರ ಅದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಸಾಮಾಜಿಕ ವಲಯದಲ್ಲಿ ಕೂಡ, ಸಾಮಾಜಿಕ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಹೇಗೆ ಮಾತಾಡ್ತೀರಿ, ಹೇಗೆ ವರ್ತಿಸ್ತೀರಿ, ಹೇಗೆ ನಿಮ್ಮ ಸ್ನೇಹಿತನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಿ, ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಕಷ್ಟಕ್ಕೆ ಅಥವಾ ಅವನ ಸುಖಕ್ಕೆ ಪಾಲ್ಗೊಳ್ಳಿಕ್ಕೆ ನಿಮ್ಮ ಮನಸ್ಸನ್ನು ಹೇಗೆ ಯಾವ ರೀತಿ ಹೊಂದಿಸಿಕೊಳ್ತೀರಿ, ಈ ಒಂದು ಕಾರ್ಯವೈಖರಿಯಲ್ಲಿ ನಿಮಗೆ ಸ್ವಂತ ಅನುಭವ ಆಗುತ್ತೆ. ಸ್ವಂತ ಅನುಭವ ಜೊತೆಗೆ ಪಾಠ ಪ್ರವಚನಗಳ ಅನುಭವ ಬೇರೆ, ಅದು ಸ್ವಂತ ನೀವು ಮಾಡ್ತೀರಿ, ಗೊತ್ತಾಗತ್ತೆ ಯಾವುದು ಕಚ್ಚುತ್ತೆ, ಯಾವುದು ಮೆಚ್ಚುತ್ತೆ, ಯಾವುದು ಹಿಡ್ಕೊಳ್ತದೆ, ಯಾವುದು ಓಡಿ ಹೋಗುತ್ತೆ ನಮ್ಮಲ್ಲಿ ಅಂತ ಹೇಳುವಂಥದ್ದು ಅದಾಗತ್ತೆ. ಇಲ್ಲಿ ಸಾಮಾಜಿಕ ಬೆಳವಣಿಗೆ ಕೂಡ ಆಗತ್ತೆ. ಐದನೇದಿರುವಂಥದ್ದು ಆಧ್ಯಾತ್ಮಿಕವಾಗಿ ನೀವು ಭಜನೆ ಮಾಡ್ತೀರಿ, ದೇವರಿಗೆ ನಮಸ್ಕಾರ ಮಾಡ್ತೀರಿ, ಅಥವಾ ಮಾಸ್ಕಿಗೆ ಹೋಗ್ಬೋದು, ಚರ್ಚಿಗೆ ಹೋಗ್ಬೋದು, ಅಥವಾ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬೋದು. ಯಾಕೆ ಹೋಗ್ತೇವೆ ಅಂತ ಹೇಳಿದ್ರೆ ಎಲ್ಲವೂ ನಮ್ಮಲ್ಲಿ ಇಲ್ಲ, ನಾವು ಮಾಡುವ ಕೆಲಸ ಮಾಡಿ ಬೇರೆ ಫಲ ಬರಬೇಕಾದ್ರೆ ಅಲ್ಲ ಏನಾದರೂ ನಮಗೆ ಕರುಣಿಸಬೇಕಾಗತ್ತೆ, ಜೀಸಸ್ ಏನಾದರೂ ಕರುಣಿಸಬೇಕಾಗತ್ತೆ. ನಮ್ಮ ಭಗವಂತ ಕೃಷ್ಣ ಆಗಲಿ, ಗಣಪತಿ ಆಗಲಿ, ಯಾರಾದರೂ ವಿನಾಯಕ ಆಗಲಿ, ಅವರು ನಮಗೆ ಅನುಗ್ರಹ ಮಾಡಬೇಕಾಗತ್ತೆ. ಆದರೆ ನಾನೇನು ಹೇಳ್ತೇನೆ ಅಂತಂದ್ರೆ, ನೀವು ಮಾಡುವ ಕೆಲಸವನ್ನು ಒಳ್ಳೆಯ ಮನಸ್ಸಿನಿಂದ, ಸಮಾಜಕ್ಕೆ ಅಂತ ಹೇಳುವಂಥ ಒಂದು ದೊಡ್ಡ ಮನಸ್ಸಿನಿಂದ ಮಾಡ್ತಾ ಹೋದರೆ ಗುರು ಹಿರಿಯರ ಆಶೀರ್ವಾದ ಇರುತ್ತೆ, ದೇವರ ಅನುಗ್ರಹ ಇರುತ್ತೆ, ದೈವಬಲ ನಿಮ್ಮ ಮೈಗೂಡಿಸಿಕೊಂಡಿರ್ತದೆ. ಅದೇ ನೀವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆ ಆಗತ್ತೆ. ಇದು ಎಳವೆಯಲ್ಲಿ ಆಗಬೇಕು. ನಾವೆಲ್ಲ ಚಿಕ್ಕಂದಿರುವಾಗ ಭಜನೆ ಮಾಡ್ತಾ ಇದ್ದೆವು. ಭಜನೆ ಮಾಡುವ ಆ ಕಡೆ ನೋಡಿದ್ರೆ ಹಿರಿಯರು ನಮಗೆ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ದೇವರ ಫೋಟೋ ಇದೆ, ದೀಪ ಬೆಳಗಿದ್ದೇವೆ ನಾವು, ನಿನ್ನ ಮನಸ್ಸನ್ನು ಅದಕ್ಕೆ ಕೇಂದ್ರೀಕರಿಸಿಕೊಳ್ಳಬೇಕು, ನೀನು ಒಂದೇ ಮನಸ್ಸಿನಿಂದ ನೀನು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಮ್ಮ ಇಡೀ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಬೆಳವಣಿಗೆ ತನ್ನಷ್ಟಕ್ಕೆ ತಾನೇ ಆಗತ್ತೆ. ಇದಕ್ಕೆ ಇರುವಂಥ ದಿಕ್ಸೂಚಿ ಕೊಡುವಂಥದ್ದೇ ಆಧ್ಯಾತ್ಮಿಕ ಮನೋಭಾವ. ಇದೆಲ್ಲ ಈ ಶಿಬಿರದಲ್ಲಿ ನೆರವೇರ್ತದೆ. ಆದ ಕಾರಣ ಈ ಶಿಬಿರದಲ್ಲಿರುವಂಥ ಪ್ರತಿಯೊಂದು ನಿಮಿಷ ಕೂಡ ಮೊಮೆಂಟ್ಸ್ ಆಫ್ ಟ್ರೂತ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಪ್ರತಿಯೊಂದು ಅನುಭವ ಕೂಡ ನಿಮ್ಮ ಜೀವನಕ್ಕೆ ಮಾದರಿಯಾಗಲಿ, ಮಾರ್ಗದರ್ಶನ ನೀಡಲಿ, ನೀವು ಒಳ್ಳೆ ಮಕ್ಕಳಾಗಲಿ. ಯಾಕಂದರೆ ನಿಮ್ಮನ್ನು ನೋಡುವಾಗ ನನಗೆ ದೇವರನ್ನು ಕಂಡಾಗತ್ತೆ, ಈ ಎಲಿಮೆಂಟ್ರಿ ಶಾಲೆಗಳಿಗೆ ಬರುವಾಗ ದೇವಸ್ಥಾನಕ್ಕೆ ಹೋದಾಗತ್ತೆ. ಇವತ್ತೇ ಕೂಡ ನನಗೆ ಪಾಠ ಮಾಡಿದ ಒಬ್ಬರು ಬದುಕಿದ್ದಾರೆ. ಪ್ರತಿ ಸಲ ನನ್ನ ಊರು ಕೊಕ್ಕಡಕ್ಕೆ ಹೋಗುವಾಗ ಅವರ ಮನೆಗೆ ಹೋಗಿ ಕಾಲು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದ ಪಡಿತೇನೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಸ್ಕೃತಿ. ಈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೂಡ ಅದನ್ನೇ ಹೇಳುವಂಥದ್ದು, ಗುರು ಹಿರಿಯರನ್ನು ಗೌರವಿಸು. ಅಂತ ಮನೋಭಾವ ನನಗೆ ಬಂದರೆ ಅದೇ ನೀವು ಜೀವನದಲ್ಲಿ ಮುಂದೆ ಸಾಧಕರಾಗಬಹುದು, ಸಾಧಕಿ ಆಗಬಹುದು, ಒಂದು ಸಮಾಜಕ್ಕೆ ಸತ್ಪ್ರಜೆಯಾಗಿ ನೀವು ರೂಪುಗೊಳ್ಳಬಹುದು. ಆದ ಕಾರಣ ಈ ಶಿಬಿರದ ಪೂರ್ಣ ಪ್ರಮಾಣದ ಪ್ರಯೋಜನ ನೀವು ಪಡೀರಿ. ಮತ್ತೆ ಇದನ್ನು ಒಂದು ಆರ್ಗನೈಸ್ ಮಾಡಿ, ಸಂಯೋಜನೆ ಮಾಡಿ, ಇದರಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು ಬಹಳ ಬಿಸಿಯಾಗಿರ್ತಾರೆ. ಅವರು ಇಲ್ಲಿ ಬಂದು ಒಂದು ಆದಿತ್ಯವಾರ, ಭಾನುವಾರ ನೋಡಿ ನಿಮ್ಮ ಜೊತೆ ಸಮಯ ಕಳೀತಾರೆ ಅಂತ ಹೇಳಿದ್ರೆ ಅವರ ಬದ್ಧತೆ, ಅವರ ಒಂದು ಪ್ರಾಮಾಣಿಕತೆ ಮತ್ತೆ ಸೇವಾ ಮನೋಭಾವವನ್ನು ಎತ್ತಿ ತೋರಿಸ್ತದೆ. ಇದರಿಂದ ಬಹಳ ಇದಾಗತ್ತೆ. ಈಗ ನಾನು ಇಲ್ಲಿ ಬಂದಿದ್ದೇನೆ, ಎಲ್ಲ ಹೇಳ್ತಾರೆ ಕಾರ್ಯದ ಒತ್ತಡದ ಮಧ್ಯದಲ್ಲಿ ಬಂದರೆ ಏನು ಒತ್ತಡ ಇಲ್ಲ, ನನ್ನ ಇಡೀ ಸಂಡೇ ಕೂಡ ನನಗಿಲ್ಲ. ಯಾಕಂದ್ರೆ ನಾನು 24/7 365 ಡೇಸ್ ಹೇಳ್ತೇವೆ. ನಾನು ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ, ಅದು ಕುಲಪತಿ ಅಂತ ಹೇಳುವಂಥದ್ದು. ಹಾಗಿರುವಾಗ ಇಲ್ಲಿ ನಾನು ಬಂದು ಏನು ನಿಮ್ಮನ್ನು ಕಂಡು ಮಾತಾಡಿದೆ ಅಂತ ಹೇಳಿದ್ರೆ ನನಗೆ ಪ್ರೇರಣೆ ಸಿಗುತ್ತೆ. ಮಂಗಳೂರು ವಿಶ್ವವಿದ್ಯಾಲಯದ ಘನತೆ ಗೌರವವನ್ನು ಉನ್ನತೀಕರಿಸಿದಾಗ ಆಗುತ್ತೆ ಅಂತೇಳಿ ನಂಬಿದ್ದೇನೆ. ಹಾಗಾಗಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟ ಎಲ್ಲ ಸರ್ವರಿಗೂ ನಾನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ MG ಕಜೆಯವರು ಅವರಿಗೆ ಹಾರವನ್ನು ಅರ್ಪಿಸುವುದರೊಂದಿಗೆ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮರವರು ಅವರಿಗೆ ಮುಟ್ಟಲೆ, ನಮ್ಮ ಹಳ್ಳಿ ಪದ್ಧತಿ ಅದು ಮುಟ್ಟಲೆ, ದೊಡ್ಡ ಪೇಟ ಅಲ್ಲ ಅದು, ಮುಟ್ಟಲೆ ಇಡುವುದರೊಂದಿಗೆ ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೊಂದಿಗೆ ನಮ್ಮ ಹಳ್ಳಿಯ ರೀತಿಯ ರೈತರ ಪರವಾಗಿ ಕೃಷಿಕರ ನೆಲೆಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಹೊತ್ತಗೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸುದರ್ಶನ್ ಭಟ್ ಅವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ, ಹಾಗೆ ನಜರ್ ಅವರು ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಅವರಿಗೆ ನಮ್ಮ ಗಿಡ ನಿನ್ನೆ ನೋಡಿರ್ಬೋದು ಎಲ್ಲ ಗಿಡಗಳನ್ನು ನೀಡಿ ಗೌರವಿಸ್ತಾ ಇದ್ರು.
ಸ್ಕೌಟ್ಸ್ ಗೈಡ್ಸ್ ಕಾರ್ಯಕ್ರಮದ ಯಾವುದೇ ಇರಲಿ, ಮಕ್ಕಳ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇರಲಿ, ಅದಕ್ಕೆ ಅವರ ಮನೆಯಲ್ಲಿ ನಾವು ಅಡಿಗೆಯನ್ನು ಇಟ್ಟುಕೊಳ್ತೇವೆ. ಇವತ್ತು ಕೂಡ ನಮಗೆ ಸಂಪೂರ್ಣವಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಸುದರ್ಶನ್ ಭಟ್ ಅವರಿಗೆ ಶಾಲು ಹೊದಿಸಿ ಅವರಿಗೆ ಆಹಾರವನ್ನು ಸಮರ್ಪಿಸುವುದರೊಂದಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಪ್ರತಿ ವರ್ಷ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಗುವಂತಹದ್ದು ನಿಜವಾಗಿಯೂ ಮಕ್ಕಳಿಗೆ ಆ ಒಂದು ಕೃಷಿಕನ ಆ ಬದುಕು, ಆ ಕಷ್ಟಕರವಾದಂಥ ಬದುಕು, ಯಾವ ರೀತಿ ಆ ಕೃಷಿಕ ತನ್ನ ಹೊಲ ಗದ್ದೆಗಳಲ್ಲಿ ಆ ಬೆಳೆಯನ್ನ ಬೆಳೆಯುವಂತಹ ರೀತಿ, ಆ ಒಂದು ಫಸಲು ಅದರಲ್ಲಿ ಬರಬೇಕು ಅಂತಾದ್ರೆ ಎಷ್ಟು ಕಠಿಣವಾದಂತಹ ಪರಿಶ್ರಮವನ್ನ ಆ ಕೃಷಿಕ ಮಾಡಬೇಕು ಎಂಬುದನ್ನ ತಿಳಿಯಪಡಿಸುವಂತಹ ಒಂದು ಮಹಾ ಉದ್ದೇಶವನ್ನ ಇಟ್ಕೊಂಡು ನಡೆಯುತ್ತಿರುವಂತಹ ಕಾರ್ಯಕ್ರಮ. ಈಗಾಗಲೇ ನನ್ನ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ಗುರುಗಳಾಗಿದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯರಾಗಿರತಕ್ಕಂಥ ಗೌರವಾನ್ವಿತ ರವೀಂದ್ರ ಹರೇಕಲ್ ರವರು ಹೇಳಿದಂತೆ ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ನಾವು ಕಾಣ್ತೇವೆ. ನಾನು ಕೂಡ ನಮ್ಮ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿಯಲ್ಲಿ ಗುರುತಿಸಿಕೊಂಡವ. ನಮ್ಮ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಅಲ್ಲಿ ಗುರುತಿಸಿಕೊಂಡವರು. ನಮ್ಮ ರವೀಂದ್ರ ಮಾಸ್ಟರ್ ಅವರು ಮಂಗಲ ಗಂಗೋತ್ರಿಯಲ್ಲಿ ಆ ಕಾಲದಲ್ಲಿ ಜೆಸಿಎಸ್ ಸ್ಥಾಪಕರಾಗಿ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದವರು. ಈ ರೀತಿಯಾಗಿ ವಿದೇಶದಲ್ಲಿ ಒಟ್ಟುಕೊಂಡಂತಹ ಹಲವಾರು ಸಂಘ ಸಂಸ್ಥೆಗಳು ಅದು ಹುಟ್ಟಿದಂತಹ ಉದ್ದೇಶವೇ ಏನು ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು, ಆ ಸಮಾಜ ಸೇವೆಯನ್ನ ಮಾಡುವಂತಹ ಒಂದು ರೀತಿಯ ಸಾಮಾಜಿಕ ಕಳಕಳಿ ನಮಗೆ ಇರಬೇಕು ಎಂಬ ಉದ್ದೇಶದಿಂದ ನಮ್ಮೆಲ್ಲ ಹಿರಿಯರು ಆ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ರೋಟರಿ ಕ್ಲಬ್ 1905ರಲ್ಲಿ ಇಂಗ್ಲೆಂಡಿನಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ 4 ಜನ ಕೂತ್ಕೊಂಡು ಒಂದು ಬಾರ್ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿ ಸ್ಥಾಪಿಸಿದಂತ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಇವತ್ತು ಲಕ್ಷಾನುಗಟ್ಟಲೆ ಸದಸ್ಯರು ಅದರಲ್ಲಿ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ. ಅದೇ ರೀತಿ ಲಯನ್ಸ್ ಕೂಡ, ಅದೇ ರೀತಿ ರವೀಂದ್ರ ಮಾಸ್ಟರ್ ಹೇಳಿದಂತೆ ಈ ಸ್ಕೌಟ್ಸ್ ಗೈಡ್ಸ್ ಕೂಡ. ಇದು ಏನು ಅಂತ ಹೇಳಿದ್ರೆ ನಿಮ್ಮಂತಹ ಎಳೆಯ ಮಕ್ಕಳಲ್ಲಿ ಸಾಮಾಜಿಕವಾಗಿ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಜೀವನವನ್ನ ರೂಪಿಸಬೇಕು, ಸಮಾಜದ ಜೊತೆಗೆ ಸೇರಿಕೊಂಡು ಆ ರೀತಿಯಾದ ಒಂದು ಸಹಜೀವನವನ್ನ ಮಾಡುವುದರ ಮೂಲಕ ಒಂದು ಸುಂದರವಾದ ಸಮಾಜದಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಬೇಕು ಎನ್ನುವುದನ್ನ ಬಹಳ ಮುಖ್ಯವಾಗಿ ನಿಮ್ಮ ವ್ಯಕ್ತಿತ್ವ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ವ್ಯಕ್ತಿತ್ವ ವಿಕಸನವನ್ನ ಮಾಡುವಂತಹ ಒಂದು ಉತ್ತಮವಾದ ವೇದಿಕೆ ನಿಮ್ಮ ಈ ಸ್ಕೌಟ್ಸ್ ಗೈಡ್ಸ್. ನಿಜವಾಗಿಯೂ ಬಹಳ ಶಿಸ್ತಿನಿಂದ ನಾನು ಯಾವತ್ತೂ ನಾವು ಹೇಳಿಕೊಂಡು ನಮ್ಮ NCC ಆಗಿರ್ಬಹುದು ಅಥವಾ NSS ಆಗಿರ್ಬಹುದು ಅಥವಾ ಈ ರೀತಿಯಾದ ಸ್ಕೌಟ್ಸ್ ಗೈಡ್ಸ್ ಅದು ಮಕ್ಕಳಲ್ಲಿ ಒಂದು ರೀತಿಯ ನಾಯಕತ್ವ ಗುಣವನ್ನ ರೂಪಿಸುವಂತಹ ಒಂದು ವೇದಿಕೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಇವಾಗ ಬಹಳ ಒಂದು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಹೇಳುವುದೇನು ಹೇಳಿದ್ರೆ ಎಲ್ಲ ಕಾರ್ಯಕ್ರಮವನ್ನು ಕೂಡ ನಮ್ಮ ಹಿರಿಯರು ಇಲ್ಲಿ ಎಲ್ಲ ಅನುಭವಿಸಿದರು ವೇದಿಕೆಯಲ್ಲಿದ್ದಾರೆ, ಅವರೇನು ತಮಗೆ ಹೇಳಿಕೊಡ್ತಾರೆ ಆ ರೀತಿಯಾಗಿ ನಾವು ನಡೆದಾಗ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ಉತ್ತಮವಾದ, ಗೌರವಿಸಬೇಕು ಎಂಬ ಒಂದು ಉತ್ತಮವಾದ ವಾಕ್ಯವನ್ನ ನಮ್ಮ ಎಡಪಡಿತೆಯವರು ನಿಮಗೆ ಕಿವಿ ಮಾತಾಗಿ ಹೇಳಿದ್ರು. ನಿಜವಾಗಿಯೂ ಬಹಳ ಅರ್ಥಪೂರ್ಣವಾದ ಮಾತು. ಇಂತಹ ಮಾತುಗಳನ್ನ ಅಥವಾ ಇಂತಹ ವೇದವಾಕ್ಯಗಳನ್ನ ನಾವೆಲ್ಲರೂ ಕೂಡ ನಾವು ಗಮನಿಸಬೇಕಾಗಿದೆ. ಇವತ್ತು ನೀವು ದೊಡ್ಡವರಾಗಿ ಇವತ್ತು ನಾವು
ಚಿಕ್ಕವರಾಗಿದ್ದು ಈಗ ನಾವು ಒಂದು ಮಕ್ಕಳ ತಂದೆ ತಾಯಿಯ ಸ್ಥಾನಮಾನದಲ್ಲಿ ಬಂದು ನಿಂತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಜವಾಬ್ದಾರಿ ಇದೆ, ಈ ಸಮಾಜದಲ್ಲಿ ನಮ್ಮದೇ ಆದಂತಹ ನಮಗೆ ಜವಾಬ್ದಾರಿ ಇದೆ. ಆ ಒಂದು ಜಾಗದಲ್ಲಿ ನೀವು ಕೂಡ ಮುಂದೊಂದು ದಿನ ನೀವು ಈಗ ಮಕ್ಕಳಾಗಿದ್ದೀರಿ, ಮುಂದೊಂದು ದಿನ ನೀವು ಕೂಡ ನಮ್ಮಂತಹ ತಂದೆ ತಾಯಿಗಳ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೀವು ಕೂಡ ನಿಮ್ಮ ಜೀವನ ಸಂದರ್ಭದಲ್ಲಿ ಈಗಾಗಲೇ ನಿಮ್ಮ ಜೀವನವನ್ನ ರೂಪಿಸುವಂತಹ ಒಂದು ವ್ಯವಸ್ಥೆಯನ್ನ ಒಂದು ಕಲಿಸಿಕೊಡುವಂತಹ ಒಂದು ವ್ಯವಸ್ಥೆ ಈ ರೀತಿಯಾದ ಸಂಘ ಸಂಸ್ಥೆಗಳಿಂದ ಖಂಡಿತವಾಗಿಯೂ ಆಗ್ತದೆ. ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ಯಾವುದೇ ರೀತಿಯಾದ ಬೇಡವಾದ ವಿಚಾರಗಳಿಗೆ ಗಮನ ಕೊಡದೆ ಸದ್ವಿಚಾರಗಳನ್ನ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಅದನ್ನು ಉಪಯೋಗಿಸಿಕೊಂಡಾಗ ನಮ್ಮ ಕುಟುಂಬ, ನಮ್ಮ ಪರಿಸರ, ಒಟ್ಟು ಸಮಾಜ ಉತ್ತಮ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಬಹಳ ಮುಖ್ಯವಾಗಿ ಒಂದು ವ್ಯಕ್ತಿಯ ಕಷ್ಟಗಳಿಗೆ ಕೇವಲ ಸುಖ ಸಂದರ್ಭದಲ್ಲ, ಅವನ ಕಷ್ಟದ ಸಂದರ್ಭದಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ ರೀತಿಯಾದ ಸಾಮಾಜಿಕ ಕಳಕಳಿ ನಮಗೆ ಉಂಟಾದಾಗ ಖಂಡಿತವಾಗಿಯೂ ಎಲ್ಲ ಸಮಾಜವು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಗಿಡವನ್ನ ಕೊಟ್ಟು ಆ ಹೂವಿನ ಗಿಡ, ಆ ಹೂವಿನಲ್ಲಿ ಇರತಕ್ಕಂಥ ಗುಲಾಬಿ ಎಷ್ಟು ಚಂದ ಇದೆ, ಆ ಗುಲಾಬಿಯ ರೀತಿಯಲ್ಲಿ ಆ ಗುಲಾಬಿನಲ್ಲಿ ಸ್ವಲ್ಪ ಮುಳ್ಳು ಕೂಡ ಸ್ವಲ್ಪ ಜಾಗ್ರತೆ ಅಂತ ಹೇಳಿ ಕೊಡುವಂತದ್ದು. ಸಮಾಜದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಸಮಾಜ ಬಹಳಷ್ಟು ಗಮನಿಸ್ತದೆ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಂಸ್ಥೆಯನ್ನ, ಒಂದು ಸಮಾಜವನ್ನ. ಆ ಸಮಾಜ ಗಮನಿಸ್ತದೆ ಈ ವ್ಯಕ್ತಿ ಯಾವ ರೀತಿ ಇದ್ದಾನೆ, ಈ ಸಂಘ ಯಾವ ರೀತಿ ಇದೆ, ಅಥವಾ ಈ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಆ ಸಂಸ್ಥೆ, ಆ ವ್ಯಕ್ತಿ ಅಥವಾ ಆ ಸಂಘ ಒಳ್ಳೆಯ ರೀತಿ ಕೆಲಸ ಮಾಡಿದಾಗ ಸಮಾಜ ಖಂಡಿತವಾಗಿಯೂ ಗುರುತಿದೆ. ಆ ರೀತಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತರು ಅವರವರ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಿಯೇ ಈ ವೇದಿಕೆಯಲ್ಲಿ ಕೂತವರು. ಮುಂದೊಂದು ದಿನ ನೀವು ಕೂಡ ಈ ರೀತಿಯಾಗಿ ವೇದಿಕೆಯಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಖಂಡಿತವಾಗಿಯೂ ನಮಗೆ ಒದಗಿ ಬರ್ತದೆ. ಈ ರೀತಿಯಾಗಿ ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಇಂತಹ ಸಮಾಜಮುಖಿ ಕೆಲಸವನ್ನ ಮಾಡುವಂತಹ ಸಂಘ ಸಂಸ್ಥೆಗಳಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನೀವು ದೊಡ್ಡವರಾದಾಗ ನೀವು ಎನಿಸ್ತೀರಿ, ನಾನು ಕೂಡ ಒಂದು ಸ್ಕೌಟ್ಸ್ ಗೈಡ್ಸ್ ಅಲ್ಲಿ ಇದ್ದೆ, ನಾನು ಬೇರೆ ಬೇರೆ ಕಡೆಗೆ ಹೋಗಿದ್ದೆ, ಇವತ್ತು ಈ ರೀತಿಯಾಗಿದ್ದೇನೆ, ಇನ್ನು ಮುಂದಕ್ಕೆ ದೊಡ್ಡ ಜನ ಆಗ್ತೇನೆ ಈ ಸಮಾಜದಲ್ಲಿ. ವಿದ್ಯಾರ್ಥಿಗಳೇ, ನಿಮ್ಮ ಹೆತ್ತವರು ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡು ನಿಮ್ಮನ್ನು ಸಾಕಿ ಸಲಹುತ್ತಾರೆ. ನನ್ನ ಮಗ ದೊಡ್ಡವನಾಗಬೇಕು, ಕೇವಲ ದೊಡ್ಡವನಾದ್ರೆ ಸಾಲದು, ಅವನು ಒಳ್ಳೆಯ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು, ಅವ ನನ್ನನ್ನ ಅಲ್ಲಿರೋ ಒಂದು ರೀತಿಯಾದ ಸ್ವಾಭಿಮಾನ ಕೂಡ ಇರ್ತದೆ, ನನ್ನನ್ನ ದೊಡ್ಡವನಾದ್ಮೇಲೆ ಸಾಕಬೇಕು. ಇವತ್ತು ನಾವು ನೋಡ್ತೇವೆ ಎಷ್ಟೋ ತಂದೆ ತಾಯಿಗಳನ್ನ ಆ ಮಕ್ಕಳು ಸಾಕಲಿಕ್ಕೆ ಸಾಕಾಗದೇ ಇದ್ದಾಗ ಅಥವಾ ಸಮಯಾವಕಾಶದ ಕೊರತೆ ಅಥವಾ ಒಂದು ರೀತಿಯಾದ ದ್ವೇಷ ಭಾವನೆ ಇರಬಹುದು, ಆಶ್ರಮಕ್ಕೆ ಆಗುವಂತಹ ಪರಿಸ್ಥಿತಿ. ಖಂಡಿತವಾಗಿಯೂ ನಮ್ಮ ತಂದೆ ತಾಯಿಯನ್ನ ಅದಕ್ಕೆ ಬರೆದದ್ದು, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಥವಾ ಗೌರವಿಸಬೇಕು ಅಂತ. ಯಾವತ್ತೂ ಕೂಡ ನಾನು ನನ್ನ ಜೀವನದಲ್ಲೂ ಕೂಡ ನನ್ನ ತಂದೆ ತಾಯಿಯನ್ನ ಬೆಳಿಗ್ಗೆ ಅವರಿಗೆ ನಮಸ್ಕರಿಸುವುದ ಅಥವಾ ಅವರನ್ನು ಗೌರವಿಸುವುದ ಆ ರೀತಿಯ ಕೆಲಸನ ಮಾಡಿ ನಾನು ನನ್ನ ಕಚೇರಿಗೆ ಬರುವಂತಹದ್ದು. ನನ್ನ ವಿದ್ಯಾಸಂಸ್ಥೆಗೆ ಬಂದಾಗ ನಾನು ಪ್ರಥಮವಾಗಿ ನನ್ನ ವಿದ್ಯಾಸಂಸ್ಥೆಗೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವಂತಹ ಶಕ್ತಿಯನ್ನ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಶಿಕ್ಷಕರಿಗೆ ಕೊಡುದೇವ ಎಂಬ ಒಂದು ಮನಸ್ಸಿನಲ್ಲಿ ದೇವರನ್ನ ಪ್ರಾರ್ಥಿಸಿ ನನ್ನ ಕೆಲಸವನ್ನು ನಾನು ಮುಂದುವರಿಸುವ ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜಮುಖಿಯಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ. ನಮ್ಮ ರಾಷ್ಟ್ರವನ್ನು ಕಟ್ಟುವಲ್ಲಿ ನಿಮ್ಮ ಶಕ್ತಿ ಬಹಳಷ್ಟು ಇದೆ. ಆದ್ದರಿಂದ ನೀವು ನಿಮ್ಮನ್ನು ಬಲಪಡಿಸಬೇಕು. ಮೊದಲು ನಾವು ಸರಿಯಾಗಿದ್ದುಕೊಂಡು ಮತ್ತೆ ನಾವು ಇತರರನ್ನು ಸರಿ ಮಾಡಲಿಕ್ಕೆ ಹೋಗಬೇಕು. ನಮ್ಮ ಮನೆಯನ್ನು ನಾವು ಮೊದಲು ಸರಿ ಮಾಡಿ ನಂತರ ನಮ್ಮ ನೆರೆಕೆರೆಯವರ ಮನೆಯನ್ನು ಸರಿ ಮಾಡುವ ಕೆಲಸವನ್ನು ನಾವು ಮಾಡಬೇಕು. ದಯಮಾಡಿ ತಾವೆಲ್ಲ ಇವತ್ತು ಗದ್ದೆಯಲ್ಲಿ ಏನೆಲ್ಲ ಆಗ್ತದೆ, ಮೊದಲು ಏನೆಲ್ಲ ನಮ್ಮ ಸಂಸ್ಕೃತಿ ಇತ್ತು ಅದನ್ನೆಲ್ಲ ತಿಳ್ಕೊಂಡು ಬರಲಿಕ್ಕೆ ಬಂದವರು. ನಮ್ಮ ಹಿರಿಯರು ಈ ಗದ್ದೆಯಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮಾಡಿದವರು. ಏನು ಮದ್ದು ಇಲ್ಲದೆ ಸುಮಾರು 100 ವರ್ಷ ಆ ಕಾಲದಲ್ಲಿ ಬದುಕ್ತಿದ್ರು. ಈಗ ಎಲ್ಲ ಇದ್ದು ಕೂಡ 45 ವರ್ಷದೊಳಗೆ BP, ಶುಗರ್ ಎಲ್ಲ ಬರ್ತದೆ ನಮಗೆ. ಕಾರಣ ಏನು? ನಮ್ಮ ಜೀವನ ಪದ್ಧತಿ. ಆದ್ದರಿಂದ ಕೃಷಿಯಲ್ಲಿ ನಿಮ್ಮ ಒಂದು ಏನು ಅಭಿರುಚಿ ಇದೆ ಅದನ್ನು ಬೆಳೆಸಿಕೊಳ್ಳಿ. ನಮ್ಮ ತರಕಾರಿಗಳನ್ನು ನಾವು ಮಾಡುವ, ನಮ್ಮ ಮನೆಯಲ್ಲಿ ಸಣ್ಣ ಮಟ್ಟಿನ ಕೈದೋಟವನ್ನು ನಾವು ಮಾಡುವ, ಸ್ವಲ್ಪ ಗದ್ದೆಯ ಕಡೆಗೆ ತಂದೆ ತಾಯಿ ಮಾಡುವಂತ ಕೆಲಸದ ಕಡೆ ನೀವು ಗಮನ ಕೊಡಿ. ಅದಲ್ಲದೆ ಬಹಳ ದೊಡ್ಡ ದುರಂತ ಎಂದರೆ ನೀರು. ಈ ನೀರಿಗಾಗಿ ಇನ್ನು ಮಹಾಯುದ್ಧವೇ ನಡೆಯುವಂತಹ ಒಂದು ಸಂದರ್ಭ ಖಂಡಿತವಾಗಿಯೂ ಬರ್ತದೆ. ಆದ್ದರಿಂದ ಈಗ ನೀರಿನ ಸದ್ಬಳಕೆಯ ಬಗ್ಗೆ, ನೀರನ್ನು ಉಳಿಸಿಕೊಳ್ಳುವ ಬಗ್ಗೆ, ನೀರನ್ನು
ಇಂಗಿಸುವ ಬಗ್ಗೆ ತಾವೆಲ್ಲ ಅತ್ಯಂತ ಒಂದು ಗಮನವನ್ನು ಕೊಡಬೇಕು. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಇವತ್ತು ವನಮಹೋತ್ಸವ ಕೂಡ ಮಾಡ್ತಾ ಇದ್ದೀರಿ. ವನಮಹೋತ್ಸವ ಮೊದಲು ಕೂಡ ಮಾಡ್ತಾ ಇದ್ದೆವು ನಾವು, ಆದರೆ ಕೇವಲ ಒಂದು ಪೇಪರ್ನ ಫೋಟೋಕ್ಕೋಸ್ಕರ, ಇಲ್ಲದಿದ್ದರೆ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಮಾತ್ರ. ಆದರೆ ಈಗ ಊರು ಕೊಳ್ಳೆ ಹೊಡೆದ ನಂತರ ಕೋಟೆಯ ಬಾಗಿಲು ಹಾಕಿದ್ರು ಅನ್ನತಕ್ಕಂಥ ಮಾತಿನಂತೆ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ನೆಡುವುದರ ಮೂಲಕ, ಅದನ್ನು ಉಳಿಸುವುದರ ಮೂಲಕ ಈಗ ಅದಕ್ಕೆ ಒತ್ತು ಕೊಡ್ತಾ ಇದೆ. ಅದಲ್ಲದೆ ಪ್ಲಾಸ್ಟಿಕ್ನ ದುರ್ಬಳಕೆ, ನಮಗೆ ಅಗತ್ಯ ಇದ್ದಾಗ ಮಾತ್ರ ಪ್ಲಾಸ್ಟಿಕ್ ಅನ್ನು ಬಳಸುವಂತ ಒಂದು ಪದ್ಧತಿಯನ್ನು ತಾವು ಮಕ್ಕಳು ಮಾಡಬೇಕು. ಇದೆಲ್ಲ ಮಾಡಿದಾಗ ನಮ್ಮ ಸಮಾಜ ಒಳ್ಳೆಯದಾಗ್ತದೆ. ಸಮಾಜ ಒಳ್ಳೆಯದಾಗ ಎಲ್ಲ ಮನೆಗಳು ಒಳ್ಳೆಯದಾಗ್ತದೆ. ಆದ್ದರಿಂದ ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ಇಂತಹ ಒಂದು ಶಿಬಿರಗಳಲ್ಲಿ ಭಾಗವಹಿಸಿದಾಗ ನೀವೆಲ್ಲ ಅದರಿಂದ ಬೇಕಾದದನ್ನು ತೆಗೆದುಕೊಳ್ಳಬೇಕು, ತಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತ ಹೇಳುತ್ತಾ, ನಿಮಗೆ ದೇವರು ಎಲ್ಲರಿಗೂ ನಿಮ್ಮ ಒಂದು ಪ್ರತಿಭೆಗಳು ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ. ನೀವು ಹುಟ್ಟಿದ ಮನೆಗೆ, ಕಲಿತ ಶಾಲೆಗೆ, ನಮ್ಮ ಇಡೀ ರಾಷ್ಟ್ರಕ್ಕೆ ಹೆಸರು ತರುವಂತಹ ಮಕ್ಕಳಾಗಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಗೌರವದ ವಂದನೆಗಳು. ಅದಲ್ಲದೆ ವಿಶೇಷವಾಗಿ ನಾನು ಏನು ಹೇಳುವುದೆಂದ್ರೆ, ನಮ್ಮ ಊರಿನ ಜನಗಳು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗುದಿದ್ರು 2 ದಿವಸದ ಮುಂಚೆ ಬಂದು ಹೇಳಿದ್ರು, ನಮ್ಮ ಈ ಒಂದು ಪರಂಡೆಯ ಆಸುಪಾಸಿನ, ಕೋಣಾಜೆಯ ಆಸುಪಾಸಿನ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಈ ಸಭೆಯಲ್ಲಿ ನನ್ನ ಊರಿನ ಎಲ್ಲ ನನ್ನ ಬಾಂಧವರಿಗೆ ನಾನು ವಿಶೇಷವಾದ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ, ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲ ಪರ ಊರಿಂದ ಬಂದಂತಹ ಸಂಘ ಸಂಸ್ಥೆಗಳಿಗೆ ನಮ್ಮಿಂದ ಆದಂತಹ ಸಹಾಯ ಸಹಕಾರವನ್ನು ಮಾಡುತ್ತೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಸ್ಪರ್ಧೆಗಳಲ್ಲಿ ಎಲ್ಲರೂ ಭಾಗವಹಿಸಿ. ಪ್ರಶಸ್ತಿ ಎನ್ನುವಂಥದ್ದು ಮುಖ್ಯ ಅಲ್ಲ, ನಿಮ್ಮ ಸ್ಪರ್ಧೆ ಎನ್ನುವಂಥದ್ದು ಮುಖ್ಯ. 10 ಬಾರಿ ಸೋತರು 11 ಬಾರಿ ಗೆಲ್ಲುವಂತ ಅವಕಾಶ ಇದೆ. ಅದನ್ನು ಸದ್ಭೋಗ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ನನ್ನ 2 ಮಾತು. 5 ವರ್ಷದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ, ಪ್ರತಿ ವರ್ಷ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ರಾಮಕೃಷ್ಣ ಪ್ರೌಢಶಾಲೆಯ ಅಧ್ಯಾಪಕರಿಗೆ ಮತ್ತು ಅದರ ಮುಖ್ಯೋಪಾಧ್ಯಾಯರು, ಅದೇ ರೀತಿ ತ್ಯಾಗಂ ಸರ್ ಅವರಿಗೆ ಮತ್ತು ಅವರ ತಂಡಕ್ಕೆ ಗ್ರಾಮ ಪಂಚಾಯತ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂತ ಹೇಳಿದರೆ ನಮ್ಮ ಊರಿನಲ್ಲಿ ಅವರು ಆ ಸ್ಕೂಲು ಅರೆಕಳ ಗ್ರಾಮದಲ್ಲಿ ಇದ್ರೂ ಕೂಡ ಅವರು ದೈಹಿಕವಾಗಿ ಮಾತ್ರ ಅರೆಕಳದಲ್ಲಿದ್ದಾರೆ, ಮಾನಸಿಕವಾಗಿ ಸಂಪೂರ್ಣವಾಗಿ ಕೊಣಾಜೆ ಗ್ರಾಮ ಪಂಚಾಯತ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ, ಅದು ಮೊಸರು ಕುಡಿಕೆಯ ಕಾರ್ಯಕ್ರಮ ಆಗಲಿ, ಅದು ದೇವಸ್ಥಾನದ ಕಾರ್ಯಕ್ರಮ ಆಗಲಿ, ಅದು ಸ್ಕೂಲ್ನ ಕಾರ್ಯಕ್ರಮ ಆಗಲಿ, ಅದು ಪಂಚಾಯತ್ನ ಕಾರ್ಯಕ್ರಮ, ಯಾವುದೇ ಉತ್ತಮವಾದಂಥ ಕೆಲಸ ಮಾಡುವಾಗ ಕೊನೆಯದಾಗಿ ನಾವು ಕೆಲವು ದಿವಸ ಇರೋದು ಏನು ಮಾಡುವುದಂತ ಎಲ್ಲ ಸಂಯೋಜಕರು ಆಲೋಚನೆ ಮಾಡುವಾಗ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಮ್ಮ ತ್ಯಾಗಂ ಸರ್ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಂತ ರವೀಂದ್ರ ಸರ್ ಅವರ ಆ ಒಂದು ತಂಡ ಎಲ್ಲದರಲ್ಲೂ ಕೂಡ ಮುಖ್ಯವಾಗಿ ಕೆಲಸ ಮಾಡಿಕೊಂಡು ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ಎಲ್ರಿಗೂ ಸನ್ಮಾನ ಮಾಡ್ತಾರೆ, ಕರೆಸ್ತಾರೆ ಎಲ್ಲ. ಅವರಿಗೆ ನಾವು ಯಾವತ್ತೂ ಕೂಡ ಸನ್ಮಾನ ಮಾಡಲಿಕ್ಕೆ ಹೋದಾಗ ಎಷ್ಟೋ ಕಿಲೋಮೀಟರ್ ದೂರ ಓಡಿ ಹೋಗ್ತಾರೆ. ಆದ್ದರಿಂದ ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ ಅವರಿಗೆ ಸನ್ಮಾನ ಅಂತ ನಾವೆಲ್ಲ ಭಾವಿಸೋಣ. ಮತ್ತು ಅವರಿಗೆ ದೇವರು ಮುಂದೆ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇನ್ನೂ ಕೂಡ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು ಬಹಳಷ್ಟು ಶಿಸ್ತುಬದ್ಧವಾಗಿ ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಸ್ಕೌಟ್ ಗೈಡ್ಸ್ ತುಂಬ ಏನಂತೇಳಿದ್ರೆ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಮಾತ್ರವಲ್ಲ, ದೈಹಿಕವಾಗಿ ಕೂಡ ಅವರಿಗೆ ಧೈರ್ಯವನ್ನು ಕೊಡ್ತದೆ ಮತ್ತು ಸಮಾಜದ ಒಂದು ಆಸ್ತಿಯನ್ನಾಗಿ ಮುಂದಕ್ಕೆ ಬೆಳೆಸಲಿಕ್ಕೆ ಸಣ್ಣ ಪ್ರಾಯದಿಂದಲೇ ಪ್ರೇರಣೆ ಆಗುವಂಥ ಇಂಥ ಒಂದು ಶಕ್ತಿ, ಇಂಥ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ನಮ್ಮ ಈ ಒಂದು ಕೊಣಾಜೆ ಮತ್ತು ಅರೆಕಳ ಉಳ್ಳಾಳ ವಲಯದ ಈ ವಿದ್ಯಾರ್ಥಿಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ತರುವಂತಾಗಿ, ನೀವು ಕೂಡ ಭವಿಷ್ಯದಲ್ಲಿ ಒಳ್ಳೆ ಹೆಸರನ್ನ ಪಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ. ನಿಮಗೆ ಗೊತ್ತಿದೆ, ಒಂದು ಮಾತಿದೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾನು ಹೇಳ್ತಾ ಇದ್ದೇನೆ, ನೀವು ಖಾಲಿ ಪ್ರಜೆಗಳಲ್ಲ, ಪ್ರಜ್ಞಾವಂತ ಪ್ರಜೆಗಳು ಮಾತ್ರ ಅಲ್ಲ, ಭವಿಷ್ಯದ ಭಾರತದ ಭವ್ಯ ಏನು ಉಜ್ವಲವನ್ನು ನಿರ್ಮಾಣ ಮಾಡುವಂಥ ನಾಯಕರಾಗುವಂಥ ಶಕ್ತಿ ಮತ್ತು ಪ್ರತಿಭೆ ನಿಮ್ಮಲ್ಲಿದೆ. ಅದನ್ನು ಅನಾವರಣಗೊಳಿಸಲಿಕ್ಕೆ ನಮ್ಮ ಭಾರತ್ ಸ್ಕೌಟ್ಸ್ ಗೈಡ್ಸು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.
ಬುದ್ಧಿವಂತಿಕೆ ಅಂತ ನಾವು ಹೇಳ್ತೇವೆ ಅಥವಾ ಇಂಟೆಲಿಜೆಂಟ್, ಅದು ಕ್ಲಾಸಲ್ಲಿ ಸಿಗ್ತದೆ 4 ಗೋಡೆಯ ಮಧ್ಯೆ. ಅದೇ ರೀತಿ ಭಾವನಾತ್ಮಕ ಅಂತ ಇನ್ನೊಂದು ಇದಿದೆ, ಇಮೋಷನಲ್ ಕೋಶೆಂಟ್ ಅಂತ. ಅಂದರೆ ಯಾವುದೇ ಸಂದರ್ಭ ಬಂದರೂ ಏನೇ ಬಂದರೂ ಕೂಡ ಧೃತಿಗೆಡದೆ ಎದುರಿಸುವಂತಹ ಒಂದು ಶಕ್ತಿ ಬೇಕು. ಈಗ ಒಬ್ಬನಿಗೆ ರ್ಯಾಂಕ್ ಬಂದಿರ್ಬೋದು, ಬಟ್ ಏನೋ ಒಂದು ಕಷ್ಟ ಬಂದಾಗ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದಿದ್ದರೆ ಆ ಮಾರ್ಕ್ ತಗೊಂಡು ಏನು ಮಾಡಲಿಕ್ಕಾಗತ್ತೆ. ಸೊ ಮಾರ್ಕ್ ಜೊತೆಗೆ ಕ್ಲಾಸಲ್ಲಿ ನೀವು ಉತ್ತಮ ಅಂಕ ಪಡೆಯೋದ್ರ ಜೊತೆಗೆ ಭಾವನಾತ್ಮಕವಾಗಿ ನೀವು ಅಭಿವೃದ್ಧಿ ಹೊಂದಬೇಕು. ಅಂಥ ಒಂದು ಅಭಿವೃದ್ಧಿ ಆಗಲಿಕ್ಕೆ ಒಂದು ಅತ್ಯುತ್ತಮವಾದ ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇವತ್ತಿನ ನಿಮ್ಮ ಏನು ಅನುಭವ ಇದೆ, ನಿಮ್ಮ ಉಜ್ವಲ ಭವಿಷ್ಯನ ಕಟ್ಟಲಿಕ್ಕೆ ಒಂದು ಉತ್ತಮವಾದ ಒಂದು ವೇದಿಕೆ. ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ಆಗಲಿ, ಮಕ್ಕಳು ಆಟ ಆಡುವಾಗಲಿ, ಸ್ಪರ್ಧೆ ಮಾಡುವಾಗ ಏನೇ ಅವರಿಗೆ ಒಂದು ನ್ಯೂನತೆಗಳಾಗದಂತೆ ನಮ್ಮ ಗ್ರಾಮದ ದೈವದೇವರ ಆಶೀರ್ವಾದ ಕೊಟ್ಟು ಇಲ್ಲಿ ಬಂದಂತ ಎಲ್ಲ ಮಕ್ಕಳು ಮುಂದಿನ ಭಾರತ ಉತ್ತಮ ಪ್ರಜೆಗಳಾಗಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡುವುದಿಲ್ಲ. ಆ ಮುನ್ಸೂಚನೆಯನ್ನ ನಮ್ಮ ತ್ಯಾಗಂ ಸರ್ ಅವರು ಆಗಲೇ ನಮಗೆ ಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳಾಗಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ಸ್ಕೌಟ್ ಗೈಡ್ ಸಂಸ್ಥೆಯಲ್ಲಿ ತುಂಬ ಚಟುವಟಿಕೆಗಳಿಂದ ಕೂಡಿದಂಥ ಶಿಕ್ಷಕರು ನಮಗಿರಬೇಕಾಗ್ತದೆ. ಇಲ್ಲಿರುವಂಥ ನಮ್ಮ ಕಜೆಯವರಾಗಲಿ, ಮಜೀದ್ರವರಾಗಲಿ ಅಥವಾ ತ್ಯಾಗಂರವರಾಗಲಿ, ಇವರ ಒಂದು ನಾಯಕತ್ವದಲ್ಲಿ ಉತ್ತಮ ಸಂಘಟಕರು ಅವರಾದ್ದರಿಂದ ಈ ಸಂಸ್ಥೆ ಅತ್ಯಂತ ಹೆಚ್ಚು ಚಟುವಟಿಕೆಗಳಿಂದ ಕೂಡಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಒಂದು ಹಳ್ಳಿಯಲ್ಲಿ ಮಕ್ಕಳನ್ನು ಸೇರಿಸಿಕೊಂಡು ಗದ್ದೆಯಲ್ಲಿ ಹಳ್ಳಿಯ ಜೀವನವನ್ನು ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಕೆಲಸವನ್ನು ನಮ್ಮಲ್ಲಿ ಪ್ರಪ್ರಥಮವಾಗಿ ಆರಂಭಿಸಿದವರು ಶ್ರೀಯುತ ತ್ಯಾಗಂರವರು. ಅದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ, ಮಕ್ಕಳೇ, ಜಗತ್ತಿನ ಅತ್ಯಂತ ದೊಡ್ಡ ಯುವ ಸಂಘಟನೆ, ಮಕ್ಕಳ ಸಂಘಟನೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಜಗತ್ತಿನ 216 ದೇಶಗಳಲ್ಲಿ ವ್ಯಾಪಕವಾಗಿ ಪಸರಿಸಿ ಅತ್ಯಂತ ಹೆಚ್ಚು ಸಂಖ್ಯಾಬಲವನ್ನು ಹೊಂದಿ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಿರುವಂಥ ಈ ಸಂಸ್ಥೆಯ ಸದಸ್ಯರಾಗಿರುವುದು ನಿಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ನಮ್ಮ ರಾಜ್ಯದ ಗುರಿ ಏನಂದರೆ, ನಮ್ಮ ಈ ಮಕ್ಕಳ ಸಂಖ್ಯೆಯನ್ನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 50,000 ಮಕ್ಕಳು ಈ ಸ್ಕೌಟ್ಸ್ ಗೈಡ್ ಚಟುವಟಿಕೆಗಳಲ್ಲಿ ಸೇರಿಕೊಂಡಿದ್ದಾರೆ. ಇನ್ನೊಂದು 3 ವರ್ಷದಲ್ಲಿ ಈ ಸಂಖ್ಯಾಬಲವನ್ನು 1 ಲಕ್ಷಕ್ಕೆ ಏರಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಅದೇ ರೀತಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೂಡ ನಾವು ಹೆಚ್ಚಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಆದಷ್ಟು ಶೀಘ್ರದಲ್ಲೇ ಮಕ್ಕಳೇ, ನಿಮಗೆ ಇನ್ನೊಂದು ಇದೀಗ ನೀರಿಗೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಯಲ್ಲಿ ನೀವು ಈಗ ಭಾಗಿಗಳಾಗ್ತೀರಿ. ಅದೇ ರೀತಿ ಒಂದು ಜಲಸಾಹಸ ಕ್ರೀಡಾ ಕೇಂದ್ರವನ್ನು ನಿಮ್ಮ ಊರಿಗೆ ಹತ್ತಿರದಲ್ಲಿ ಸ್ಥಾಪಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ. ಒಂದು ರಾಷ್ಟ್ರೀಯ ಮಟ್ಟದ ಜಲಸಾಹಸ ಕ್ರೀಡಾ ಕೇಂದ್ರ ನಮ್ಮ ಈ ಪ್ರದೇಶದಲ್ಲಿ ನದಿ ಮತ್ತು ಸಮುದ್ರ ತಟದಲ್ಲಿ ಹುಟ್ಟಿ ಬೆಳೆದು ಅದರ ಪ್ರಯೋಜನ ನಮ್ಮೆಲ್ಲರ ಮಕ್ಕಳಿಗೆ ಸಿಕ್ಕುವಂಥ ಒಂದು ಯೋಜನೆಯನ್ನು ಈ ಸಂಸ್ಥೆ ಹಾಕಿಕೊಳ್ತಾ ಇದೆ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಮ್ಮ ದೇಶದ ಬೆನ್ನೆಲುಬೆ ಹಳ್ಳಿಗಳು. ಅತ್ಯಂತ ಹೆಚ್ಚು ಹಳ್ಳಿಗಳನ್ನು ಹೊಂದಿರುವಂಥ ಒಂದು ದೇಶ ಇದ್ದರೆ ಅದು ಭಾರತ. ಈ ಕೃಷಿ ಪ್ರಧಾನವಾದ ದೇಶದಲ್ಲಿ ಇವತ್ತು ನಶಿಸಿ ಹೋಗುತ್ತಿರುವಂಥ ಈ ಕೃಷಿ ಸಂಪ್ರದಾಯವನ್ನು ನಿಮಗೆ ಪರಿಚಯಿಸುವ ನಿಟ್ಟಿನಲ್ಲಿ ಇದರ ಸಂಘಟಕರು ಈ ಪ್ರದೇಶದ ಉತ್ಸಾಹಿ ವ್ಯಕ್ತಿಗಳ ಸಹಕಾರದಿಂದ ನಡೆಸ್ತಾ ಇದ್ದಾರೆ. ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ಈ ಹಳ್ಳಿಯ ಪ್ರತಿಯೊಬ್ಬ ನೇತಾರರಿಗೆ ಈ ಒಂದು ಸಂಘಟನೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣಕರ್ತರಾದವರೆಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಹೇಳ್ತಾ, ಈ ಸಂಸ್ಥೆಗೆ ತಮ್ಮೆಲ್ಲರ ಸಹಕಾರ ಸದಾಕಾಲ ಸಿಕ್ಕುತ್ತಾ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಬೇಕಂತೇಳಿ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ಮೊದಲಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನೇಜಿ ನಡುವ ಕಾರ್ಯಕ್ರಮ ಸಾಂಕೇತಿಕವಾಗಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿತವಚನವನ್ನು ಮಾಡಿದಂತಹ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯವರಿಗೆ ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಹಾಗೂ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಪರವಾಗಿ ಎಲ್ಲ ಸೇರಿದವರ ಪರವಾಗಿ ನಾನು ಹಾರ್ದಿಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಆಯುಕ್ತರು, ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯನ್ನು ಅತ್ಯುನ್ನತವಾದಂತಹ ಸ್ಥಾನಕ್ಕೆ ಏರಿಸಿ ನಮ್ಮ ಈ ಒಂದು ಸಂಸ್ಥೆಯನ್ನು ಸಾರಥಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ NG ಮೋಹನ್ ರವರು. ಅವರಿಗೂ ಕೂಡ ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.
ಮಕ್ಕಳು ಗದ್ದೆಯೇ ಇರಬೇಕು. ಗದ್ದೆ ಬಿಟ್ಟು ಹೊರಗೆ ಹೋದ್ರೆ ಉಂಟಲ್ಲ, ಅಲ್ಲಿ ಬರ್ತಾರೆ ಈಗ ನೋಡಿ, ಊರಿನವರೇ ಬರ್ತಾರೆ. ಓಡಿ 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 ಚಪ್ಪಲ್ ಚಪ್ಪಲ್ ಮಗಳೇ ಈ ಬಂದ್ರ ವಿಶ್ವಮಂಗಲದವರು ಮಕ್ಕಳು ಬಂದ್ರೆ ರೆಡಿ ಇದೀಗ ಜೋಕು ಇದ್ದಾರ ಅದೇ ದಾಟಿ ಬಂದ್ರೆ ಜೋಕು ಇದೀಗ ರಿಲೇ ಮಕ್ಕಳೇ. ಇದೀಗ ರಿಲೇ ಸ್ಪರ್ಧೆಯಲ್ಲಿ 3 ತಂಡಗಳು ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಈ ಒಂದು ಗೈಡ್ ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ. ಬಂದೆ ದಾಳಿ ಬಂದೆ ದಾಳಿ ಬಂದೆ ರಿಲೇ ಸ್ಪರ್ಧೆ. ಹಗ್ಗದ ಕಡೋದು ಹೀಗೆ ಹಾಕಿ ಹಗ್ಗವನ್ನು. ಹೌದು ಈಗ ಅಚ್ಚ ಆ ಹಗ್ಗವನ್ನು ಹಾಕಿ ಈಗ ಮಕ್ಕಳನ್ನು ಕಳಿಸ್ತೇನೆ. ಬಂದಿಲ್ವಾ? ವಿದ್ಯಾಭ್ಯಾಸ ಕೈಯಲ್ಲಿಲ್ಲ.
ಈ ಒಂದು ಗದ್ದೆ ಆಟವನ್ನು ಅತ್ಯಂತ ಖುಷಿಯಿಂದ ಆಡುವ ಒಂದು ಸುಸಂದರ ಇವಾಗಲೇ ಮೊದಲೇ ಜೀವನದ ನಟಿಕೆಯನ್ನು ಒಟ್ಟು ಮಾಡ್ತಿದ್ದು ಸಾಕಿ ಕೊಟ್ಟು ಈ ಒಂದು ಒಬ್ಬನು పొర్లు ಮಾಡ್ಕೊಳ್ಳುವ ಮಂದಿಗೆ ನೊಂದಿಲ್ಲ ರೇಪಂಡ ವೈಪುನಗರ ಎನ್ನಿಕల ಪ್ರೋತ್ಸಾಹನೆ ಪ್ರೇರಣೆ ಅಂಚನೆ ನನ್ನದು ಬಗ್ಗೆ ಕಂಡುಡು ಮಲ್ವಿಗಳ ಸ್ಪರ್ಧೆ ಆಯ್ಬುಕ್ಕ ಅವಿ ಚಿತ್ರ ಕಂಡುಡು ಗಟ್ಟಿ ಕಾಮಪಾದ ನೆಟ್ಟಿಗಟ್ಟಿದ ರೈಟ್ ವಾಲಿಬಾಲ್ ಬುಕ್ಕ ಅಂಚನೆ ಗ್ಲೋಬಲ್ ಸ್ಪರ್ಧೆನ ಹಿರಿಯ ಶಿಕ್ಷಕರು ಆಂಧ್ರಾಶ್ರಮ ಪ್ರೌಢಶಾಲೆ ಕೋಟೆಕಾಡು ಇವರ ನೇತೃತ್ವದಲ್ಲಿ ಕೂಡ ಹಾಗೆಯೇ ಪಂದ್ಯಾಟ ಮುಂದುವರಿತಾ ಇದೆ. ಮಕ್ಕಳೇ ಚಪ್ಪಾಳೆ ಬರಲಿ, ಯಾಕಂದ್ರೆ ಮಾಲಾರವರೇ దాదాపు త్రోబాకు ఎక్కడి కనుకొస్తే అంజాదు పునగ ముందు ఆంజోగుల ఉండేది గొప్ప అంజాదు పునగ బొంజోగుల ఆంగ్లిక కనబొంದು ಆಗುವ ತ್ರೋಬಾಗಿ ಶುರು ಮಾಡ್ತಾನೆ ಚಿತ್ರಚಿತ್ರ ಹೋರಾಟಕ್ಕಾಗಿ ಹೊರಟುಕೊಂಡು ಮಕ್ಕಳೇ ನಿಮ್ಮ ಚಪ್ಪಾದ ಮೂಲಕ ಈ ಒಂದು ಸ್ಪರ್ಧೆಗೆ ನೀವು ಸ್ಫೂರ್ತಿಯನ್ನು ತುಂಬಬೇಕಾಗಿದೆ. ಎರಡು ಕಡೆಯಿಂದ ಕೆಲವೇ ಸೆಕೆಂಡ್ಗಳಲ್ಲಿ ಇದು ಒಂದು ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿದಿದೆ. ಗ್ಲೋಬಲ್ ಸ್ಪರ್ಧೆಯನ್ನು ನಾವು ಯೋಧಿ ಅವರ ಗಂಗೆಯನ್ನು ಬಿಟ್ಟು ಆತ್ಮೀಯ ರೀತಿಯಿಂದ ಓಡಬೇಡಿ, ದಯವಿಟ್ಟು ದಯವಿಟ್ಟು ಬರಬೇಕು. ಮುಂದಿನ ಪ್ರಗತಿಪರ ಕೃಷಿಕರ ಅಂತ ನಮ್ಮ ಯೋಜನೆ ಹೇಳ್ತಾರೆ. ಅದೇ ರೀತಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅಬ್ದುಲ್ ನಾಸೀರ್ ಕೇಕೆ ಇವರು ಕೂಡ ಪ್ರಗತಿಪರ ಕೃಷಿಕರು.